ಚಲಿಸ್ತಾ ಇದ್ದ ಕಂಟೈನರ್ ಲಾರಿಯ ಹಿಂಬದಿಯ ಚಕ್ರ ಕಳಚಿಕೊಂಡು ಮಹಿಳೆಯೊಬ್ಬರಿಗೆ ತಾಗಿ ಪರಿಣಾಮ ಮಹಿಳೆ ತೀವ್ರವಾಗಿ ಗಾಯಗೊಂಡ ಘಟನೆ ಬಿಸಿ ರೋಡ್ ಜಂಕ್ಷನ್ ಬಳಿಯ ಬ್ಯಾಂಕ್ವೊಂದರ ಸಮೀಪ ಸಂಭವಿಸಿದೆ. ಹೆದ್ದಾರಿಯಲ್ಲಿ ಹೊರ ರಾಜ್ಯದ ಕಂಟೈನರ್ ಲಾರಿ ಸಂಚರಿಸುತ್ತಿತ್ತು. ಚಾಲಕ ಸಲೀಂ ದುಡುಕುತನ ಹಾಗೂ ನಿರ್ಲಕ್ಷ್ಯದಿಂದಾಗಿ ಲಾರಿ ಚಲಾಯಿಸಿದ ಕಾರಣದಿಂದ ಹಿಂಬದಿಯ ಚಕ್ರ ಕಳಚಿಕೊಂಡಿತ್ತು. ಇದೇ ವೇಳೆ ರಸ್ತೆ ಬದಿ ನಡೆದುಕೊಂಡು ಹೋಗ್ತಾ ಇದ್ದ ಪ್ರಿಸಿಲ್ಲಾ ಎಂಬುವರ ಮೇಲೆ ಚಕ್ರ ಎರಗಿದ್ದು ಅವರ ತಲೆ, ಭುಜ, ಬೆನ್ನಿಗೆ ಗಾಯವಾಗಿದೆ. ಪ್ರಸ್ತುತ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲಿಸಲಾಗಿದೆ. ಚಿಕಿತ್ಸೆ ನೀಡಲಾಗುತ್ತಿದೆ. ಬಂಟ್ವಾಳ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.